ಬ್ಯಾನ್ ನಾವು ಬರೀ ಕರ್ನಾಟಕ ಸರ್ಕಾರದ ನಾನು ಕಾನೂನು ಮಂತ್ರಿ ಆಗಿದ್ದೆ. ಅದನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಹಾಕಿಲ್ಲ, ಮಾಡಲಿಕ್ಕೆ ಆಗೋದಿಲ್ಲ. ಬಜರಂಗ ದಳವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದರ ಬಗ್ಗೆ ಸ್ಪಷ್ಟನೆ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾರೆ, ಸ್ಪಷ್ಟವಾದಂಥ. ಯಾಕಂದರೆ ದ್ಯಾಟ್ ಪ್ರಪೋಸಲ್ ಈಸ್ ನಾಟ್ ಬಿಫೋರ್, ನಮ್ಮ ಹಿಂದೆನೂ ಇರಲಿಲ್ಲ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇರುವ ಬರಲಿಲ್ಲ. ಇದರ ಪ್ರಸ್ತಾಪ ಮಾಡಿದ್ದೇವೆ ಇಂಥ. ಯಾಕಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ದು ನೋಡಿ, ಹೇಟ್ ಪಾಲಿಟಿಕ್ಸು, ಅದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಯಾವ ಮೆಥಡ್ ಅಂತ ಹೇಳುವಾಗ ಇದು ಅಲ್ಲಿ ಬಂದಿರ್ಬೋದು. ಆದರೆ ವಿ ಹ್ಯಾವ್ ನೋ ಪ್ರಪೋಸಲ್. ನಾನು ಐ ಕ್ಯಾನ್ ಟೆಲ್ ಯು ಆ್ಯಸ್ ಎ ಲೀಡರ್, ವಿ ಹ್ಯಾವ್ ನೋ ಪ್ರಪೋಸಲ್ ಟು ಬ್ಯಾನ್ ಬಜರಂಗ್. ಅದೇ PMF ಬ್ಯಾನ್ ನಾವು ಬರೀ ಕರ್ನಾಟಕ ಸರ್ಕಾರದ ನಾನು ಕಾನೂನು ಮಂತ್ರಿ ಆಗಿದ್ದೆ. ಅದನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಹಾಕಿಲ್ಲ, ಮಾಡಲಿಕ್ಕೆ ಆಗೋದಿಲ್ಲ. ಬಜರಂಗ ದಳವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದರ ಬಗ್ಗೆ ಸ್ಪಷ್ಟನೆ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾರೆ, ಸ್ಪಷ್ಟವಾದಂಥ. ಯಾಕಂದರೆ ದ್ಯಾಟ್ ಪ್ರಪೋಸಲ್ ಈಸ್ ನಾಟ್ ಬಿಫೋರ್, ನಮ್ಮ ಹಿಂದೆನೂ ಇರಲಿಲ್ಲ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇರುವ ಬರಲಿಲ್ಲ. ಇದರ ಪ್ರಸ್ತಾಪ ಮಾಡಿದ್ದೇವೆ ಇಂಥ. ಯಾಕಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ದು ನೋಡಿ, ಹೇಟ್ ಪಾಲಿಟಿಕ್ಸು, ಅದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಯಾವ ಮೆಥಡ್ ಅಂತ ಹೇಳುವಾಗ ಇದು ಅಲ್ಲಿ ಬಂದಿರ್ಬೋದು. ಆದರೆ ವಿ ಹ್ಯಾವ್ ನೋ ಪ್ರಪೋಸಲ್. ನಾನು ಐ ಕ್ಯಾನ್ ಟೆಲ್ ಯು ಆ್ಯಸ್ ಎ ಲೀಡರ್, ವಿ ಹ್ಯಾವ್ ನೋ ಪ್ರಪೋಸಲ್ ಟು ಬ್ಯಾನ್ ಬಜರಂಗ್.